ಮೂಡುಬಿದಿರೆ ಮತ್ತು ಮುಲ್ಕಿಯಲ್ಲಿ ಎರಡು ಪ್ರವಾಸಿ ಮಂದಿರಗಳಿಗೆ ಭೂಮಿ ಪೂಜಾ ಕಾರ್ಯಕ್ರಮ. ನಮ್ಮ ಸ್ನೇಹಿತರಾದ ಶಾಸಕರಾದ ಕೋಟ್ಯಾನವರ ಕ್ಷೇತ್ರದಲ್ಲಿ ಎರಡು ಪ್ರವಾಸಿ ಮಂದಿರಗಳಿಗೆ ನಾವು ಭೂಮಿ ಪೂಜೆಯನ್ನು ಮಾಡ್ತೇವೆ. ಮುಲ್ಕಿ ಪ್ರವಾಸಿ ಮಂದಿರಕ್ಕೆ 2 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತವನ್ನು ಮೀಸಲಿಡಲಾಗಿದೆ. ಮೂಡುಬಿದಿರೆಗೂ ಕೂಡ ಶಿಲಾನ್ಯಾಸವನ್ನು ನಾವು ಮಾಡ್ತಾಯಿದ್ದೇವೆ. 6 ತಿಂಗಳ ಒಳಗಾಗಿ ಈ ಎರಡೂ ಅತಿಥಿ ಗೃಹಗಳ ಕಾಮಗಾರಿಗಳನ್ನು ಮುಗಿಸ್ಬೇಕನ್ನುವಂಥ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಅದರ ಜೊತೆಗೆ ಇಂದು ಆಡಳಿತ ಸೌಧಕ್ಕೆ ಕೂಡ ಶಿಲಾನ್ಯಾಸ ಸಮಾರಂಭವನ್ನು ನಾವು ಮಾಡ್ತಾಯಿದ್ದೇವೆ. ಸನ್ಮಾನ್ಯ ಕಂದಾಯ ಸಚಿವರಾದಂಥ ಆರ್ ಅಶೋಕ್ರವರು ಬರಬೇಕಿತ್ತು. ಗಣೇಶೋತ್ಸವದ ಸಲುವಾಗಿ ಅವರು ತುರ್ತಾದ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಡೆಸಬೇಕಾದಂಥ ಅನಿವಾರ್ಯತೆಯಿಂದ ಅವರು ಬರೋಕ್ಕಾಗಿಲ್ಲ. ಅದರ ಜೊತೆಗೆ ಕೋಟ್ಯಾನವರ ಕ್ಷೇತ್ರಕ್ಕೆ ಸುಮಾರು 22 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ HSTP ಫೋಸ್ ಘಟ್ಟ 2ರದ್ದು 22 ಕೋಟಿ ರೂಪಾಯಿಗಳಿಗೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ರಸ್ತೆಗಳಿಗೂ ಕೂಡ ನಾವು ಭೂಮಿ ಪೂಜೆಯನ್ನು ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಪರ್ವಕ್ಕೆ ನಾವು ನಾಂದಿಯನ್ನು ಹಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡಕ್ಕೆ 12 ಕೋಟಿ ರೂಪಾಯಿಗಳನ್ನು ಈ ಮಳೆ ಹಾನಿಗಾಗಿ ತಾತ್ಪೂರ್ತಿಕವಾಗಿ ಮುಚ್ಚಲಿಕ್ಕೆ, ಆಮೇಲೆ ಉಡುಪಿಗೆ 7.5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಇದು ಫಾರ್ ಇಮಿಡಿಯೇಟ್ ರಿಸ್ಟೋರೇಷನ್. ಆನಂತರ ಪೂರ್ತಿ ಪ್ರಮಾಣದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿಯಾಗಿ ಮಾತನಾಡಿ ವಿಶೇಷ ಅನುದಾನ ತೆಗೆದುಕೊಂಡು ಈ ಭಾಗದ ರಸ್ತೆಗಳು ಅತಿಯಾದ ಮಳೆಯಿಂದ ನಾರ್ಮಲ್ ರೇನ್ಗಿಂತ ಸಾಕಷ್ಟು ರೇನು ಈ ಬಾರಿ ಕರ್ನಾಟಕದಾದ್ಯಂತ ಆಗಿದೆ. ಈ ಮೊದಲೆಲ್ಲ ಮಂಗಳೂರು ಉಡುಪಿ ಕಡೆ ಆಗ್ತಿತ್ತು. ಇವಾಗ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಇದೇ ಪ್ರಮಾಣದ ಮಳೆ ಬೀಳುತ್ತಿದ್ದರಿಂದ ರಸ್ತೆಗಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದ್ದಿದ್ದು ನಿಜ. ನಮ್ಮ ಸರ್ಕಾರ, ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಈ ರಸ್ತೆ ಗುಂಡಿಗಳನ್ನು ಮುಚ್ಚಿ ಸುಸಜ್ಜಿತವಾದಂಥ ರಸ್ತೆಗಳನ್ನು ನಾವು ಮಾಡಿಕೊಡ್ತೇವೆ. ಈಗಾಗಲೇ 200 ಕೋಟಿ ರೂಪಾಯಿಗಳನ್ನು PWDಗೆ, 300 ಕೋಟಿ ರೂಪಾಯಿಗಳನ್ನು RDPRಗೆ ಈ ಟೆಂಪ್ರರಿ ರಿಸ್ಟೋರನ್ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಎಲ್ಲೆಲ್ಲಿ ಮಳೆ ನಿಲ್ತೈತಿ ಅಲ್ಲಿ ನಿಂತಲ್ಲೆಲ್ಲ ಕೂಡಲೇ ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ.